ಅದು ನಗರಕ್ಕೆ ತಾಗಿಕೊಂಡಿರುವಂತಹ ಉಡುಪಿಯ ಪುಟ್ಟ ಊರು. ಸುಮಾರು 60 ಕುಟುಂಬ ಆ ಊರಿನಲ್ಲಿ ವಾಸ ಇದೆ. ಆದ್ರೆ ಕಳೆದೊಂದು ವಾರದಿಂದ ರಾತ್ರಿಯ ವೇಳೆ ಆ ಊರಿನ ಮಂದಿ ಯಾರೂ ಮನೆಯಿಂದ ಹೊರ ಬರ್ತಾ ಇಲ್ಲ. ಕೆಲಸಕ್ಕೆ ಹೋದವರು ಕೂಡ ಸಂಜೆ ಆದ್ರೆ ಸಾಕು ಮನೆ ಸೇರಿ ಬಾಗಿಲನ್ನು ಹಾಕಿಕೊಳ್ತಾ ಇದ್ದಾರೆ. ಹಾಗಾದ್ರೆ ಆ ಊರಿಗೆ ಏನಾಯ್ತು, ಯಾರ ಭಯ ಕಾಡ್ತಾ ಇದೆ ಆ ಊರಲ್ಲಿ ಹೇಳ್ತೀವಿ, ಸ್ಟೋರಿ ನೋಡಿ. ಭಯ ಭಯ ರಾತ್ರಿ ಆದ್ರೆ ಸಾಕು ಈ ಊರಿನ ಜನ ಭಯದಿಂದ ಬಾಗಿಲು ಹಾಕಿಕೊಳ್ತಿದ್ದಾರೆ. ಕೆಲಸ ಅಂತ ಸಿಟ್ಟಿಗೆ ಹೋದವರು ಕೂಡ ಭಯದಿಂದಲೇ ಸಂಜೆ ಆಗ್ತಲೇ ಮನೆ ಸೇರಿಕೊಳ್ತಿದ್ದಾರೆ. ಇದು ಉಡುಪಿ ಜಿಲ್ಲೆಯ ಮಣಿಪಾಲ ನಗರದಿಂದ ಕುಂಕಳತೆ ದೂರದಲ್ಲಿ ಇರೋ ಇಂದ್ರಾಣಿ ಎನ್ನುವ ಪುಟ್ಟ ಊರಿನ ಭಯದ ಸ್ಟೋರಿ. ಅಷ್ಟಕ್ಕೂ ಈ ಊರಿನ ಜನ ಭಯ ಪಡ್ತಾ ಇರೋದು ಯಾವುದಕ್ಕೆ ಅಂದ್ರೆ ಒಂಟಿ ಚಿರತೆಗೆ. ಹೌದು, ಇಂದ್ರಾಣಿಗೆ ಈ ಹಿಂದೆ ಯಾವತ್ತೂ ಚಿರತೆ ಭಯ ಅಂತ ಇರಲಿಲ್ಲ. ಆದ್ರೆ ಕಳೆದ ಒಂದು ವಾರದಿಂದ ಚಿರತೆ ಭಯ ಪ್ರತಿನಿತ್ಯ ಕಾಡ್ತಿದೆ. ರಾತ್ರಿ ವೇಳೆ ಹಾಗೂ ಮುಂಜಾವಿಗೆ ಕಾಣಿಸಿಕೊಳ್ಳುವ ಚಿರತೆ ಈಗಾಗಲೇ 4 ನಾಯಿಗಳನ್ನ ಬಲಿ ಪಡೆದಿದೆ. ಊರವರನ್ನ ಭಯಭೀತರನ್ನಾಗಿಸಿದೆ. ಚಿರತೆ ಉಪಟಳಕ್ಕೆ ಊರವರು ಹೈರಾಣಾಗಿ ಹೋಗಿದ್ದಾರೆ. ಚಿರತೆ ಒಂದು ವಾರದಿಂದ ಬರ್ತಾ ಉಂಟು. ಒಂದು 5-6 ದಿವಸದ ಹಿಂದೆ ಇವರ ಮನೆಗೆ ಬಂದಿತ್ತು. ಅದು ಸರ್ಪಳಿ ಹಾಕಿ ಕಟ್ಟಿದ್ದ ನಾಯಿ ಅದು ಹಿಡ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದೆ. ಆದರೆ ಸರ್ಪಳಿ ಇದ್ದದ್ರಿಂದ ಹಿಡ್ಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ. ಅದಕ್ಕೆ ಅವ್ರು ಲೈಟ್ ಹಾಕಿದಾಗ ನೋಡಿದ್ದಾರೆ ಅವರು, ಮತ್ತು ಅದು ಓಡಿದೆ. ಪುನಃ ಲೈಟ್ ಆಫ್ ಮಾಡಿದಾಗ ಸ್ವಲ್ಪ ಹೊತ್ತು ಮೇಲೆ ಮತ್ತೆ ಬಂದಿದೆ. ಆಗ ಅವರು ಕರೆಕ್ಟ್ ಗೊತ್ತಾದ ಮೇಲೆ ನಮಗೆಲ್ಲ ಫೋನ್ ಮಾಡಿದರು. ನಾವೆಲ್ಲ ಒಟ್ಟಾಗಿ ಹೋಗುವಾಗ ಅದು ಓಡಿ ಆಗಿದೆ. ಮತ್ತು ಇಲ್ಲಿ ಕೆಳಗೆ ಸಹ ಒಬ್ಬರು ನೋಡಿದ್ದಾರೆ. ಇಲ್ಲಿ ಇವ್ರ ನಾಯಿ ಸತ್ತಿದೆ, ತೊಗೊಂಡು ಹೋಗ್ಲಿಕ್ಕೆ ಆಗಲಿಲ್ಲ. ಆದರೆ ಕೆಳಗೆ ಇದ್ದ ನಾಯಿಯನ್ನು ತೊಗೊಂಡು ಹೋಗಿದೆ. ಅಂದರೆ ನಾಯಿ ಇಲ್ಲ, ಅವರ ಮನೆ ಸಾಕ್ತಿದ್ದ ನಾಯಿಗಳೇ ಇಲ್ಲ. ಮತ್ತು ಇಲ್ಲಿ ಈ ಏರಿಯಾದಲ್ಲಿ ತುಂಬ ಸಣ್ಣ ಮಕ್ಕಳೆಲ್ಲ ಶಾಲೆ ಬಿಟ್ಟು ಬರೋದು, ಮತ್ತು ಮನೆಯಲ್ಲಿ ಸಹ ಸಣ್ಣ ಸಣ್ಣ ಮಕ್ಕಳಿದೆ, ಹೊರಗೆಲ್ಲ ಆಡ್ಕೊಂಡಿರ್ತಾರೆ. ಮತ್ತು ಕೆಲಸಕ್ಕೆ ಹೋಗೋರು ಸಹ ಹಾಗೆ ನೈಟ್ ಡ್ಯೂಟಿ ಹೋಗ್ತಾರೆ. ಮತ್ತು ಬೆಳಿಗ್ಗೆ ಬೇಗ 5 ಗಂಟೆಗೆ ಬರೋರಿದ್ದಾರೆ. ನಾವು ಸಹ ಹಾಗೆ ರಾತ್ರಿಯೆಲ್ಲ ಕೆಲಸ ಬಿಟ್ಟೆಲ್ಲ ಬರುವವರು. ನಮಗೆ ಸಹ ಒಂದು ಭಯದ ವಾತಾವರಣವೇ. ಅಂದರೆ ಅವ್ರು ಹೇಳಿದ ಪ್ರಕಾರ ತುಂಬ ದೊಡ್ಡದುಂಟು, ಅದು ತುಂಬ ದೊಡ್ಡದುಂಟು ಚಿರತೆ. ಹಾಗಾಗಿ ಇದನ್ನು ಸ್ವಲ್ಪ ಹೇಗಾದರೂ ಮಾಡಿ ಬೇಗ ಹಿಡಿದು ಇಲ್ಲಿ ಸ್ವಲ್ಪ ಜನರ ಭಯ ವಾತಾವರಣವನ್ನು ಕಮ್ಮಿ ಮಾಡಬೇಕು ಅಂತ ನಾವು ಕೇಳ್ತೀವಿ. ಇನ್ನು ಇಂದ್ರಾಣಿ ಊರಲ್ಲಿ ಕಾಲೇಜಿಗೆ ಅಂತ ಹೋಗೋ ವಿದ್ಯಾರ್ಥಿಗಳು, ಕಚೇರಿಗೆ ಕೆಲಸಕ್ಕೆ ತೆರಳಿದವರು ಬರೋದು ರಾತ್ರಿಯಾದ್ರೆ ಭಯದಿಂದಲೇ ಮನೆ ಸೇರೋ ಪರಿಸ್ಥಿತಿ ಇದೆ. ವಾಹನದಲ್ಲಿ ಮನೆಗೆ ಬರ್ತಿರುವಾಗ ಚಿರತೆ ದಾಳಿ ನಡೆಸಿದ್ರೆ ಅನ್ನುವಂತ ಆತಂಕ ಕಾಡ್ತಿದೆ. ಈ ಬಗ್ಗೆ ಸಂಬಂಧಪಟ್ಟ ಅರಣ್ಯ ಇಲಾಖೆಗೆ ತಿಳಿಸಿದ್ರು ಇಲಾಖೆ ಮಾತ್ರ ಇದುವರೆಗೂ ಬೋನಿಟ್ಟು ಚಿರತೆ ಹಿಡಿಯುವ ಕಾರ್ಯಕ್ಕೆ ಮುಂದಾಗದೇ ಇರೋದು ಮಾತ್ರ ವಿಪರ್ಯಾಸ. ಒಂದು ವಾರದಿಂದ ಹಿಡಿದು ಬರ್ತಾ ಉಂಟು ಅಂತೇಳಿ, ಅಂದರೆ ನಾವು ಕಣ್ಣಾರು ನೋಡಲಿಲ್ಲ, ಅವರು ನೋಡಿದ್ರು. ಮತ್ತು ಅವರು ಮೊಬೈಲಲ್ಲಿ ಶೂಟ್ ಮಾಡಿರಬೇಕು ಪಕ್ಕದ ಮನೆಯವರು. ಅವರು ನಾಯಿನ ಹೊಂದಿದೆ, ಹಾಗಾಗಿ ಅವ್ರು ಶೂಟ್ ಮಾಡಿರಬೇಕು. ಹೌದಪ್ಪ, ತುಂಬ ಹೆದರಿಕೆ ಆಯ್ತು ಮರ. ರಾತ್ರಿ 8 ಗಂಟೆ ಮೇಲೆ ನಾವು ಬಾಗಿಲೇ ತೆಗಿಯೋದಿಲ್ಲ, ಬರ್ತದೆ ಅಂತ. ಅದು ಒಬ್ಬರು ಇಬ್ಬರು ಇರುವಾಗ ಹೆದರಿಕೆ ಅಲ್ಲ ತುಂಬ. ಮನೆಯಲ್ಲಿ ಒಬ್ಬರು ಇಬ್ಬರು ಇದ್ದರೆ ನಾವು ಯಾರಿಗೆಲ್ಲ ಲೈಟ್ ಹಾಕಿ ಹಿಡಿದು. ಈಗ ಮೊನ್ನೆ 4:15 ಗಂಟೆಗೆ ಬಂದಿದೆ, ಕರೆಕ್ಟ್ 4:15 ಗಂಟೆಗೆ ಅವ್ರ ಮನೆ ನಾಯಿನ ಹಿಡಿದಿತ್ತು. ಅರಣ್ಯ ಇಲಾಖೆಯವ್ರು ಬಂದು ಬೋನಿಟ್ಟು ಅದನ್ನು ಹಿಡ್ಕೊಂಡು ಹೋದರೆ ನಮ್ಮಂಥವ್ರಿಗೆ ಒಳ್ಳೇದಾಗುತ್ತೆ, ಈ ಏರಿಯಾದವ್ರಿಗೆ ಒಂದು ಒಳ್ಳೇದು. ಒಟ್ಟಲ್ಲಿ ಇಂದ್ರಾಣಿ ಜನ ಒಂದು ವಾರದಿಂದ ಚಿರತೆ ಅಂತ ಭಯದಿರುತ್ತಾರೆ. ಇಷ್ಟಾದರೂ ಅರಣ್ಯ ಇಲಾಖೆ ಮಾತ್ರ ಸುಮ್ಮನಿದೆ. ಇನ್ನು ಮುಂದಾದರೂ ಊರಲ್ಲಿ ಬೋನಿ ಇಟ್ಟು ಚಿರತೆ ಹಿಡಿಯುವ ಕೆಲಸ ಶೀಘ್ರವಾಗಿ ಆಗಬೇಕಾಗಿದೆ. ಸುವರ್ಣ ಕಟಪಾಡಿ, ನಮ್ಮ ಕುಡ್ಲ ನ್ಯೂಸ್, ಉಡುಪಿ.